ನಮ್ಮ ಶಾಲೆಯು ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಈ ಊರಿನ ಭಜಿಸುವೆ ನಿನ್ನಯ ದಿವ್ಯ ನಾಮ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡು ಶ್ರೀವರದಾಯಕ ವಿದ್ಯೆಯ ನೀಡು ಶ್ರೀವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಪಾವನಗೊಳಿಸು ಶ್ರೀ ಶಾಂತಿಧಾಮ. ದುಮತ ನಮ್ಮ ಊರದ ಆರಾಧ್ಯ ದೇವರಾಯನ ಶ್ರೀ ಸೋಮನಾಥ ದೇವರನ್ನ ಸ್ತುತಿ ಮಲ್ತೊಂದು ಅಂಚನೆ ಈ ಶಾಲೆದ ಪಿರಾವುಡು ಎಂಕ್ಲೆಗೆ ಸಹಕಾರ ಕೊರನ ಹಿರಿಯ ನಮ್ಮ ಬುರ್ದು ಇನಿ ದೇವರನ ಪದ ಸೇರಂಚಿನ ಹಿರಿಯಕ್ಲಿನ ನೆನೆತೊಂದು ಈ ಕಾರ್ಯಕ್ರಮಕ್ಕೂ ಬತ್ತಿನ ಒಂಜಿ ಪ್ರಾಸ್ತಾವಿಕ ಭಾಷಣದೊಟ್ಟಿಗೆ ಬತ್ತಿನಂಚಿನ ಬೆನ್ನೀರನ್ನು ಮೋಕೆಡಿ ಎತ್ಕೊಂಡ್ಲೆ ಈ ಶಾಲೆ 1982 ಸ್ಥಾಪನೆ ಆದ ಒಂಜೇ ವರ್ಷಡು ಎಲ್ಯ ಮಟ್ಟದ ಕಟ್ಟಡ ಆಯ್ನ 5 ಬಕ್ಕ 5 ವರ್ಷ 10 ವರ್ಷ 15 ಅಂಚಿನ 21 ವರ್ಷಗೂ ರಜತ ಕಟ್ಟಡ ನಿರ್ಮಾಣ ಆಗ್ತದೆ ನೇತ ಈ ಪೂರ ಕಾರ್ಯಕ್ರಮಕ್ಕೂ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಅಂಚನೆ ನಮ್ಮ ಕೆಲವು ಯತಿವರಿಯರು ಅಂಚನೆ ಗಣ್ಯ ವ್ಯಕ್ತಿಗಳು ಪೂರ ಬರ್ತದೆ ಈ ಕಟ್ಟಡದ ಸಂಪೂರ್ಣ ಕಾಮಗಾರಿಗೆ ನಮ್ಮ ಊರದ ಪರ ಊರದ ದಾನಿಲು ಅಂಚನೆ ನಮ್ಮ ಶಾಲೆದ ಪ್ರತಿಯೊಂದು ಸದಸ್ಯರನ್ನ ಶ್ರಮ ಈ ನೇಕ ಕಟ್ಟಡಗೊಂಡು ಅಂಚನೆ ಇನ್ನಿದ ಕರಿಣ 15 ಇರುವ ವರ್ಷದಿಂದ ಈ ಹನುಮಾನ್ ಜಯಂತಿದ ದಿನ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮನು ಪ್ರತಿ ವರ್ಷ ನಡಪೊಂದು ಬರೋದಿತ್ತ ಕರಿಣ 2 ವರ್ಷಡು ಮಾತೆರೆಗಳು ಗೊತ್ತಿತ್ತನೆ ಇಡೀ ಊರಿಗೂ ಹತ್ತು ಇಡೀ ಲೋಕಕ್ಕೆ ಬತ್ತಿನ ಒಂಜಿ ಕಷ್ಟ ಕಾಲೊಡ್ದಾದ ಈ ಕಾರ್ಯಕ್ರಮನ ಮಲ್ಪರೆ ಎಂಕ್ಲದ ಅನಾನುಕೂಲ ಆದಿತ್ತಂದು ಆ ಟೈಮ್ಡು ಎಂಕಲು ಶಾಲೆಡು ಒಂಜಿ ಸಂಕಲ್ಪ ಮಲ್ತದಿತ್ತ ಏಪ ನಂಗೆ ಈ ಶಾಲೆಡು ಈ ಹನುಮಾನ್ ಜಯಂತಿನ ವಿಜೃಂಭಣೆಡು ನಂಗೆ ಆಚರಣೆ ಮಲ್ಪಡುಂದಾಂಡ ನಮ್ಮ ಊರು ಸುಖ ಶಾಂತಿ ಬರಡು ಮಾತೆರೆಗಳ ಆರೋಗ್ಯಪೂರ್ಣ ಅವಾರ್ಡು ಆ ಟೈಮ್ಡು ಈ ಶಾಲೆಡ್ ನಮ್ಮ ಈ ಕಾರ್ಯಕ್ರಮ ಮಲ್ಪಕ ಪಂಪಿನ ಅಂಚನೆ ಆ ಒಂಜಿ 2 ವರ್ಷ ಕರೆದು 3ನೇ ವರ್ಷ ಕನಗ ಸಂಪೂರ್ಣವಾದೊಂದು ಅದು ಇನಿ ಈ ಕಾರ್ಯಕ್ರಮ ನಮ್ಮ ಮಲ್ಪೆರ ನಂಗೆ ಅವಕಾಶ ತೆಕ್ಕೊಂಡು ಅಂಚ ಇನ್ನಿದೆ ಎಲ್ಲಿ ಒಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಎಂಕಲು ಒಂಜಿ ಸಮಾಜಮುಖಿ ಕಾರ್ಯಕ್ರಮ ಅಂಚನೆ ಒಂಜಿ ನಮ್ಮ ಹಿರಿಯ ದೇವೇರ್ನ ಒಂಜಿ ಪೂಜೆ ಮಲ್ಪನ ಶ್ರೀ ಮಹಾಬಲ್ ಕುಲಾಲ್ ಅಂಚನೆ ನಮ್ಮ ಶಾಲೆದ ಸದಸ್ಯೆ ಕಿರಿಯ ಸದಸ್ಯೆ ಮನೋಜ್ ಕುಮಾರ್ ಮೇರೆನ ಒಂಜಿ ಅಭಿನಂದನೆ ವಾಲಿಬಾಲ್ ಪಟು ಅರೆನಂಜಿ ಅಭಿನಂದನೆ ಕಾರ್ಯಕ್ರಮ ಅಂಚನೆ ಒಂಜಿ ನಮ್ಮ ಬಾರ್ದೇಡ್ ತೀರಾ ಆರ್ಥಿಕವಾಯಿನ ಒಂಜಿ ಬಡ ಕುಟುಂಬಗೂ ಸಹಾಯಧನ ಕೊರ್ಪುನ ಅಂಚನೆ ಈ ಮೂಜಿ ಕಾರ್ಯಕ್ರಮ ದೀತ ನೇಕ ಮಾತೆರ್ಲ ಎಂಕ್ಲ ಸಹಕಾರ ಕೊಡ್ತೀರ ಅಂಚನೆ ಇತ್ತೆ ಬಯ್ಯಾಗೆ ಇನ್ನಿತ ದಿನ ಬಯ್ಯಾಗೆ ಊರದ ಗಣ್ಯ ವ್ಯಕ್ತಿನ ಸಮಕ್ಷ ಮಾಡು ನಮ್ಮ ಕಾರ್ಯಕ್ರಮಗೂ ಪ್ರಾರಂಭ ಮಾಡ್ತದೆ ದೀಪ ಪ್ರಜ್ವಲನೆ ಆದ 5 ಬಕ್ಕ ಭಜನಾ ಕಾರ್ಯಕ್ರಮ ಅಂಚನೆ ಇತ್ತೆ 5 ಬಕ್ಕ ಸತ್ಯನಾರಾಯಣ ಪೂಜೆ ಅಂಡ್ ಇತ್ತೆ ಈ ಸಭಾ ಕಾರ್ಯಕ್ರಮಗೂ ಬತ್ತಿನಂಚಿನ ಬಿನ್ನೇರನ ಮೋಕೆಡೆ ಎದ್ಕೊಂದಿಲ್ಲ ಇನ್ನಿದ ಕಾರ್ಯಕ್ರಮಗೂ ಅಧ್ಯಕ್ಷರಾದ ಅಂಚನೆ ಸನ್ಮಾನ ಅಂಚನೆ ಒಂಜಿ ಈ ಹನುಮಾನ್ ಜಯಂತಿದ ಒಂಜಿ 2 ಪಾತ್ರ ಪಂಡ್ರೆ ನಮ್ಮ ಶ್ರೀ ತಿರುಮಲೇಶ್ ಭಟ್ರುಲೇರು ಅರೆನ ಶಾಲೆದ ಪರವಾದ ಎಂಕ್ಲು ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದಲ್ಲ. ಸನ್ಮಾನ್ಯ ಶ್ರೀ ತಿರುಮಲೇಶ್ ಭಟ್ ಅಸೋಗೋಳಿ ಇವರನ್ನ ಉಮೇಶ್ ಇವರು ಶಾಲೆ ಒದಿಸಿ ಸ್ವಾಗತಿಸಬೇಕು. ಅದೇ ರೀತಿ ಕೌಶಿಕ್ ಇವರು ನೆನಪಿನ ಕಾಣಿಕೆಯನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶಾಲೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಗೌರವಾನ್ವಿತ ಈ ಕಾರ್ಯಕ್ರಮಕ್ಕೆ ಬೈದ್ನ ಕೀರ್ತನ್ ಕುಮಾರ್ ಉದ್ಯಮಿ ಮಾಡೋರು ಇಂಬೆರನ್ನ ಎಂಕ್ಲು ಆತ್ಮೀಯವಾದ ಸ್ವಾಗತ ಮಲ್ತಂದಲ್ಲ ಆಡ ಆರ ಅನಿವಾರ್ಯ ಕಾರಣದ ಕಾರ್ಯಕ್ರಮಕ್ಕೆ ಬರ್ರೆ ಆತೀಜಿ
ಅರೆನ ಉಪಸ್ಥಿತಿನೇ ನೆಂತೊಂದು ಅರೆನ ಸ್ವಾಗತ ಮತ್ತೊಂದಲೆ ಅಂಚನೆ ಪಿರಂಜಿ ಬಿನ್ನೇರು ಪ್ರಶಾಂತ್ ಕಟ್ಟಿ ಕೊಲ್ಯ ಮೇರೆನ ಯಾನೆ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮತ್ತೊಂದಲೆ. ಶ್ರೀಯುತ ಪ್ರಶಾಂತ್ ಗಟ್ಟಿಕೊಲ್ಲಿ ಅವರನ್ನ ರುಕ್ಮಯ್ಯ ಬಂಗೇರು ಅವರು ಶಾಲೆ ಹೊದಿಸಿ ಲತೀಶ್ ಅವರು ನೆನಪಿನ ಕಾಣಿಕೆ ನಿಂತು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರಶಾಂತ್ ಗಟ್ಟಿಕೊಲ್ಲಿ ಅವರನ್ನ ಬಿಲ್ಡಿಂಗ್ ಆನಾಗ ಎಂಕ್ಲೆಗೆ ರಜತ ಕಟ್ಟಡದ ಮಹಾಪೋಷಕರಾದ ಇತ್ತನಾರು ನಮ್ಮ ಸುಬ್ರಾಯ ಕುಂಟಿಕಾನ ಎಂಕ್ಲೆಗೆ ಹೆಚ್ಚಿನ ರೀತಿಯ ಒಂಜಿ ಸಹಕಾರ ಮಲ್ತದೆ. ಹೆಚ್ಚಿನ ತಿಕಡಿಗೆ ಎಂಕ್ಲೆ ನೆತ್ತಂಪೋದು ಅವತ್ತಂದ ಈ ಶಾಲೆಡ್ ಇನಿ ಒಂಜಿ ಹನುಮಾನ್ ದೇವರನ ಬಳ್ಳಿದ ವಿಗ್ರಹ ಇನಿ ಈ ಪ್ರಜ್ವಲಿಸುವುದಾಂಡ ನೇತ ಮೂಲ ಕಾರಣ ಶ್ರೀ ಸುಬ್ರಾಯ ಕುಂಟಿಕಾನ ಇಂದಿನ ಎಂಕ್ಲು ನೆನಪುನು ಏಪಲ ಎಂಕ್ಲು ನೆನಪಂಪೋಡು ಆ ಕಾರ್ಯಕ್ರಮಗಳು ಎಂಕ್ಲು ಎತ್ತೊಂದಿಲ್ಲ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀ ದಿನೇಶ್ ಓಮಂಜರ್ ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಲ್ಲ. ಬಂದಂತಹ ಅತಿಥಿಗಳನ್ನು ಹಾಗೂ ಎಲ್ಲ ಊರಿನ ಬಂಧು ಬಾಂಧವರನ್ನು ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸ್ವಾಗತ ಪುಟ್ಟ ಮನಗಳಿಗೆ ದಾರಿ ತೋರಿಸೋಣ, ದೀನತೆಯ ತಿರುಗಿ ದಾನಿಗಳಾಗೋಣ, ದಾರಿದ್ರ್ಯ ತೊಲಗಿಸಿ ದೃಢತೆಯೊಂದಿಗೆ ಬೆಳೆಯೋಣ, ದೀಪ್ತಿಯಲ್ಲಿ ಸಮಯವನ್ನು ಅಳಿಸೋಣ, ದುಃಖ ದುಮ್ಮಾನಗಳ ಮರೆತು ಧನ್ಯತೆಗೆ ಪಾತ್ರರಾಗೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ವಂ ಅಮೃತಮ್ಮಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಜ್ವಲಿತ ಬೆಳಕಿನಿಂದಾಗಿ ನಮ್ಮೆಲ್ಲ ಅಂಧಾನುಕರಣೆ ದೂರವಾಗಲಿ, ಸುಜ್ಞಾನದ ಚಕ್ಷು ತೆರೆಯುವಂತಾಗಲಿ. ಅಂದೇ ನಮ್ಮ ಬಾಳಿನ ಶುಭೋದಯ. ಬಜರಂಗಿಯ ಕೃಪಾಶೀರ್ವಾದದೊಂದಿಗೆ ವೀರಾಂಜನೇಯನ ಶುಭೇಚ್ಛೆಯೊಂದಿಗೆ ಹನುಮಾನ್ ನಗರ ಪಾವನವಾಗಲಿ. ಹನುಮ ಜಯಂತಿಯ ಶುಭ ಗಳಿಗೆಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಸಭಾ ಕಾರ್ಯಕ್ರಮದ ಉದ್ದೀಪನ ಸಮಾರಂಭದ ಮೇಷ ಮಾಸದ ಚೈತ್ರಯುಕ್ತ ವಿಶೇಷವಾದಂತಹ ದಿವಸದಲ್ಲಿ ಹನುಮನು ಜನ್ಮ ತಾಳಿದಂಥ ದಿನವೇ ಅದು ಹನುಮ ಜಯಂತಿ ಅಂತ ಹೇಳುವಂತಹದ್ದು. ಹಾಗೆ ಪೌರ್ಣಮಿ ಅಂತ ಹೇಳುವಂತಹದ್ದು. ನಿನ್ನೆ ಚತುರ್ದಶಿ ಅಂದರೆ ಹುಣ್ಣಿಮೆಯ ಮುಂದಿನ ದಿವಸ ಅಂತ ಹೇಳುವಂತಹದ್ದು. ಹಾಗೆ ಪೌರ್ಣಮಾಸ್ಯ ಅಂತ ಒಂದು ಹೇಳುವಂಥ ಸಮಯದಲ್ಲಿ ಈ ಹನುಮ ಜಯಂತಿ ವಿಶೇಷವಾದಂಥದ್ದು ಅಂತ ಹೇಳಿದರೆ ಶೀಘ್ರವಾದಂಥ ಒಳ್ಳೆಯ ರೀತಿಯಾದಂಥ ನಮಗೆ ಪ್ರಸಾದವನ್ನು ಅನುಗ್ರಹವನ್ನು ಕೊಡುವಂತಹದ್ದು ವಿಶೇಷವಾದಂಥ ಹನುಮಾನು. ಹಾಗೆ ವೀರಾಂಜನೇಯ ದೇವರ ಸನ್ನಿಧಾನದಲ್ಲಿ ಒಂದು ಸಣ್ಣ 2 ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಸೋಮನಾಥ ಕ್ಷೇತ್ರದಲ್ಲಿ ಸಾಧಾರಣವಾಗಿ ಒಂದು 22 ವರ್ಷದಿಂದ ನಿರಂತರವಾಗಿ ಕೆಲಸ ಕಾರ್ಯಾದಿ ನಿರ್ವಹಣೆ ಮಾಡಿಕೊಂಡು ಅದರ ಆಧಾರದ ಮೇರೆಗೂ ಹಾಗೆ ಸಮಸ್ತ ಎದುರುಗಡೆ ಇರತಕ್ಕಂಥ ಎಲ್ಲ ವೇದಿಕೆಗಳು ಇರಬಹುದು. ಇದಕ್ಕೆ ನಾನು ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಕಾರಣಕರ್ತರಾಗಿರತಕ್ಕಂಥ ವೀರಾಂಜನೇಯ ವ್ಯಾಯಾಮ ಶಾಲೆಯ ಸಮಸ್ತರಿಗೂ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಭಸಂಧಾನದಲ್ಲಿ ನನಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರೂ ಕೂಡ ಸಹಕಾರ ಬಹಳ ಅಗತ್ಯವಾಗಿರತಕ್ಕಂಥದ್ದು. ಹಾಗೆ ಸೋಮನಾಥ ದೇವರು ಕೈ ಬಿಡಲಿಲ್ಲ, ನಾವು ನಂಬಿದಂಥ ದೇವರ ಜನಗಳು ಕೂಡ ನನ್ನನ್ನು ಕೈ ಬಿಡಲಿಲ್ಲ. ಇಲ್ಲಿವರೆಗೂ ನನ್ನನ್ನು ಪ್ರೀತಿಪೂರ್ವಕವಾಗಿ ನೀವೆಲ್ಲರೂ ಕೂಡ ಅವರವರ ಮನೆಗೂ ನೀವು ನಮ್ಮನ್ನು ಆಮಂತ್ರಿಸಿಕೊಂಡು ಹಾಗೆ ಈ ಒಂದು ವಿಶೇಷವಾದಂಥ ಸಂಧಾನದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಇರಬಹುದು. ಆಗ ಉಮೇಶಣ್ಣ ಹೇಳಿದರು 1986ರಿಂದ ಈ ಒಂದು ಮಂದಿರ ಸ್ಥಾಪನೆ ಆಗಿದೆ. ಆ ಮಂದಿರದಲ್ಲಿ ಏನೇನು ನಡೆಯಿತು, ಹೇಗೆ ನಡೆಯಿತು, ಯಾವ ರೀತಿಯಲ್ಲಿ ನಡೆಯಿತು ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದರು. ಒಳ್ಳೆ ರೀತಿಯಾದಂಥ ಸರ್ವ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ವಿಶೇಷವಾದಂಥದ್ದು ಅಂತ ಕೇಳಿದ್ರೆ ಆ ಒಂದು ವೀರಾಂಜನೇಯ ಶಾಲೆಯನ್ನು ಆಗಬೇಕಾದ್ರೆ ಸಹೋದರಿಗಳ ಎಲ್ಲವೂ ಕೂಡ ಅಗತ್ಯವಿರತಕ್ಕಂಥದ್ದು ಸರ್ವ ರೀತಿಯಾದಂತಹದ್ದು ಅವರವರ ಪ್ರತ್ಯಕ್ಷ ಯಾ ಪರೋಕ್ಷವಾದಂಥ ಸರ್ವ ಸಹಕಾರ. ಹಾಗೆ ಇದೆಲ್ಲ ಕೊಟ್ಟು ಇಷ್ಟು ದೊಡ್ಡ ಭವ್ಯವಾದಂಥ
ಮಂದಿರ ಆಗಲಿಕ್ಕೂ ಈ ವ್ಯಾಯಾಮ ಶಾಲೆ ಆಗಲಿಕ್ಕೂ ಹಾಗೆ ಬಹಳ ಶ್ರಮ ಪಟ್ಟಂಥವರಿಗೂ ನಿಮಗೆಲ್ಲರೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸವಲತ್ತು ಸಕಲ ಸಂಪತ್ತು ಇಷ್ಟಾರ್ಥವಲ್ಲ ದೇವರು ನೆರವೇರಿಸಿಕೊಡಲಿ. ಹಾಗೆ ಎಲ್ಲ ರೀತಿಯಾದಂತಹ ದೇವರ ಸಂಧಾನದಲ್ಲಿ ಹನುಮನಿಗೆ ಪ್ರೀತಿತ್ವವಾದಂಥದ್ದು ವಸ್ತು ಯಾವುದೊಂದು ಕೇಳಿದರೆ ಬಾಳೆಹಣ್ಣು ಇರಬಹುದು, ಬೆಲ್ಲ ಇರಬಹುದು, ಹಾಗೆ ಪೇರಳೆ ಇರಬಹುದು. ಇದೆಲ್ಲ ಪ್ರೀತಿತ್ವವಾದಂಥ ದಿವಸ ವೀರಾಂಜನ ಪ್ರೀತಿತ್ವವಾಗಿರತಕ್ಕಂಥದ್ದು ನೈವೇದ್ಯ ಅಂತ ಹೇಳುವಂಥದ್ದು. ಹಾಗೆ ವೀರಾಂಜನ ದೇವರಿಗೆ ಸಾಂಜೆ ದಿವಸದಲ್ಲಿ ದೀಪ ಪ್ರಜ್ವಲನೆ ಮಾಡುವಂಥ ಮೂಲಕವಾಗಿಯೂ ದೇವರ ಸಂಧಾನಕ್ಕೆ ಭಜನಾ ಸಂಕೀರ್ತನೆ, ಸತ್ಯನಾರಾಯಣ ದೇವರ ಪೂಜೆ ಇದೆಲ್ಲವೂ ಕೂಡ ಬಹಳ ಶ್ರದ್ಧಾಭಕ್ತಿಪೂರ್ವಕವಾಗಿಯೂ ಮಾಡಿದ್ದೇವೆ. ಮಾಡಿದಂತಹ ಸೇವೆಯಿಂದಾಗಿ ಆಗದರ 2 ಭಾಗತ್ತು ನಾನು ಹೇಳಿದ್ದೇನೆ. ಹಾಗೆ ಶ್ರೀ ಹನುಮ ಜಯಂತಿಯ ಬಗ್ಗೆಯೂ ಕೂಡ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟರ್ ಹನುಮಾನ್ ನಗರ ಕುಂಪಲ ದೇವತಾ ಆರಾಧಕ ಶ್ರೀ ಮಹಾಬಲ ಬಂಗೇರ ನೇರಲಕಟ್ಟೆ ಇವರಿಗೆ ಹೃದಯಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಶ್ರೀ ಚಂದಪ್ಪ ಕುಲಾಲ್ ಮತ್ತು ಶ್ರೀಮತಿ ರಮಣಿ ದಂಪತಿಗೆ ಬಂಟ್ವಾಳ ತಾಲೂಕಿನ ನೇರಲಕಟ್ಟೆ ಎಂಬಲ್ಲಿ ಜನಿಸಿದ ತಾವು ಕುಂಪಲದ ಮಾಂಕಮೂಲೆ ಎಂಬವರ ಹಿರಿಯ ಮಗಳು ಶ್ರೀಮತಿ ಜಯಂತಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ 2 ಗಂಡು ಮತ್ತು 1 ಹೆಣ್ಣು ಮಗಳ ಚೊಕ್ಕ ಸಂಸಾರ ಹೊಂದಿರುವ ತಾವು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇವರ ಪೂಜಾ ಅರ್ಚಕರಾಗಿ ದೇವರ ಸೇವೆಯನ್ನು ಮಾಡುತ್ತಿರುತ್ತೀರಿ. ಕಡು ಬಡತನದಲ್ಲಿಯೇ ಬಂಟ್ವಾಳ ತಾಲೂಕಿನ ನೇರಲಕಟ್ಟೆಯ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರದ ದಿನಗಳಲ್ಲಿ ಸ್ಥಳೀಯವಾಗಿ ಕೃಷಿ ಹಾಗೂ ಇನ್ನಿತರ ಕೂಲಿ ಕೆಲಸಗಳನ್ನು ಮಾಡುತ್ತಿದ್ದ ನೀವು ಮುಂದೆ ಮಂಗಳೂರಿನ ಹೆಸರಾಂತ ವಿಷ್ಣು ಭಂಡಾರ್ಕರ್ ಪಟಾಕಿ ಮಾರಾಟದ ಅಂಗಡಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದು ಪ್ರಸ್ತುತ ಪೈಂಟಿಂಗ್ ಕೆಲಸವನ್ನು ಮಾಡುತ್ತಾ 5 ಜನರಿಗೆ ಉದ್ಯೋಗದಾತರಾಗಿರುತ್ತೀರಿ. ನಮ್ಮಿ ವ್ಯಾಯಾಮ ಶಾಲೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಗುರುಸ್ವಾಮಿಯಾಗಿದ್ದು ಧಾರ್ಮಿಕ ಕಾರ್ಯವನ್ನು ಶಾಲೆಯಿಂದಲೇ ಪ್ರಾರಂಭಿಸಿ ವ್ಯಾಯಾಮ ಶಾಲೆಯಲ್ಲಿ ಪ್ರತಿ ವರ್ಷ ಜರುಗುವ ಚೌತಿ ಪೂಜೆಯೆಂದು ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿ ಧಾರ್ಮಿಕ ಕಾರ್ಯಗಳಿಗೆ ಸಂಪೂರ್ಣ ಮಾರ್ಗದರ್ಶನ ನೀಡಿರುತ್ತೀರಿ. ತಮ್ಮ ಮುಂದಿನ ಸಾಂಸಾರಿಕ ಜೀವನವು ಆನಂದಮಯವಾಗಲಿ ಮತ್ತು ಸಕಲ ಸಂಪತ್ತು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲೆಂದು ಮಾಗನೆಯ ಆರಾಧ್ಯ ದೇವರಾದ ಶ್ರೀ ಸೋಮನಾಥ ದೇವರು ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ಕರುಣಿಸಲಿ ಎಂದು ನಮ್ಮೆಲ್ಲರ ಪ್ರಾರ್ಥನೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟರ್ ಹನುಮಾನ್ ನಗರ ಕುಂಪಲ. ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸಿ ದೇಶವನ್ನು ತಿಳಿಸಿ ಗೌರವ ಸಮರ್ಪಣೆ ಈ ಮಹಾಬಲ ಬಂದಿರುವವರಿಗೆ ಫಲಪುಷ್ಪದೊಂದಿಗೆ ನೆನಪಿನ ಕಾಣಿಕೆಯ ಸಮರ್ಪಣೆ ಸನ್ಮಾನ ಪತ್ರದೊಂದಿಗೆ ಅಭಿನಂದನೆಯ ಮಹಾಪೌರವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಮಹಾಬಲ ಬಂದಿರುವವರಿಗೆ ಧಾರ್ಮಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆ ಮೂಲಕವಾಗಿ ಎಲ್ಲ ಯುವ ಸೇವೆಗೆ ಮಾದರಿಯಾಗಿದ್ದಾರೆ ಶ್ರೀ ಮಹಾಬಲ ಬಂದಿರುವವರು. ನಾವೆಲ್ಲ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಹನುಮನ್ ನಗರ ಕುಂಪಲ ಪ್ರತಿಭಾವಂತ ವಾಲಿಬಾಲ್ ಆಟಗಾರ ಶ್ರೀ ಮನೋಜ್ ಕುಂಪಲ ಇವರಿಗೆ ಹೃದಯ ಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಮಾನ್ಯರೇ, ಶ್ರೀ ಉಮೇಶ್ ಹಾಗೂ ಶ್ರೀಮತಿ ನಳಿನಿ ದಂಪತಿಗಳಿಗೆ ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಬೋಳಾರದಲ್ಲಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೋಳಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭಿಸಿದ ತಾವು ನಂತರ ಸೋಮೇಶ್ವರ ಗ್ರಾಮದ ಕುಂಪಲ ಎಂಬಲ್ಲಿ ಸಂಸಾರದೊಂದಿಗೆ ನೆಲೆಸಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸೋಮೇಶ್ವರದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಮುಗಿಸಿ PUC ವಿದ್ಯಾಭ್ಯಾಸವನ್ನು ಮಂಗಳೂರಿನ ಗಣಪತಿ ಕಾಲೇಜಿನಲ್ಲಿ ಪಡೆದು ಮುಂದಿನ ವಿದ್ಯಾಭ್ಯಾಸವನ್ನು ಮಂಗಳೂರು ಸರಕಾರಿ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿರುತ್ತೀರಿ. ಕಾಲೇಜು ಮಟ್ಟದಿಂದಲೇ ಪ್ರತಿಭಾವಂತ ವಾಲಿಬಾಲ್ ಆಟಗಾರರಾಗಿ ಕ್ರೀಡಾ ಕ್ಷೇತ್ರಕ್ಕೆ ಕಾಲಿಟ್ಟು ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ತಾವು ಜಿಲ್ಲಾ ಮಟ್ಟದ ವಾಲಿಬಾಲ್ ಚಾಂಪಿಯನ್ ಕಪ್ 2022ರಲ್ಲಿ ಉಳ್ಳಾಲ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತೀರಿ.
ವಿವೇಕ್ ಬೋಳಾರ್ ಇವರಿಂದ ತರಬೇತಿಯನ್ನು ಪಡೆಯುವ ತಾವು ನಮ್ಮಿ ವ್ಯಾಯಾಮ ಶಾಲೆಯ ಸಕ್ರಿಯ ಸದಸ್ಯರಾಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿರುತ್ತದೆ. ಕಡು ಬಡತನದಲ್ಲಿಯೇ ವಿದ್ಯಾಭ್ಯಾಸದೊಂದಿಗೆ ವಾಲಿಬಾಲ್ ಕ್ರೀಡೆಯಲ್ಲಿ ಮಿಂಚುತ್ತಿರುವ ತಾವು ಮುಂದಕ್ಕೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಆಟಗಾರರಾಗಿ ಗುರುತಿಸಿ ನಮ್ಮ ಊರಿನ ಹಾಗೂ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸಲು ಮಾಗಣೆಯ ಆರಾಧ್ಯ ದೇವರಾದ ಶ್ರೀ ಸೋಮನಾಥ ದೇವರು ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ಕರುಣಿಸಲಿ. ನಿಮ್ಮ ಮುಂದಿನ ಜೀವನವು ಆನಂದಮಯವಾಗಲಿ ಮತ್ತು ಸಕಲ ಸುಖ ಸಂಪತ್ತು ಆಯುರಾರೋಗ್ಯ ಭಾಗ್ಯವನ್ನು ನೀಡಲೆಂದು ನಮ್ಮೆಲ್ಲರ ಪ್ರಾರ್ಥನೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವೀರಾಂಜನೇಯ ವ್ಯಾಯಾಮ ಶಾಲೆ ಹನುಮಾನ್ ನಗರ ಕುಂಪಲ. ನೆನಪಿನ ಕಾಣಿಕೆಯೊಂದಿಗೆ ಗೌರವ ತಮ್ಮ ಮುಂದಿನ ಇನ್ನೂ ಕ್ರೀಡಾ ಚಟುವಟಿಕೆ ಉತ್ತುಂಗಕ್ಕೇರಲಿ ಎಂಬುದೇ ನಮ್ಮೆಲ್ಲರ ಆಶಯ ಕೂಡ. ನೆನಪಿನ ಕಾಣಿಕೆ ಸನ್ಮಾನ ಪತ್ರದೊಂದಿಗೆ ಗೌರವ ಅಭಿನಂದನೆ ಶ್ರೀಯುತ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ವೀರಾಂಜನೇಯ ವ್ಯಾಯಾಮ ಶಾಲೆಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಕುಂಪಳ ಪ್ರತಿಭಾನ್ವಿತ ವಾಲಿಬಾಲ್ ಆಟಗಾರ ವೀರಾಂಜನೇಯ ಪ್ರಸಾದ ರೂಪವಾಗಿ ಆರ್ಥಿಕ ಸಹಾಯಧನವು ಸಂಪನ್ನವಾಗಿದೆ. ವಂದನೆಗಳು ಕೀರ್ತಿಕವಾಗಿ ಸಮರ್ಪಿಸಬೇಕು. ನಿತಿನಿಯವರು ಸರಿಸುಮಾರು 25 ಕುರ್ಚಿಯನ್ನ ಮಕ್ಕಳ ಕಲಿಕಾ ಸಾಮರ್ಥ್ಯಕ್ಕಾಗಿ ನೀಡಿದ್ದಾರೆ. ಅಂಗನವಾಡಿಯ ಒಟ್ಟು 25 ಮಕ್ಕಳಿದ್ದು ಈ 25 ಮಕ್ಕಳಿಗೂ ಕುಳಿತುಕೊಳ್ಳುವಂತಹ ಒಂದು ಚೇರ್ ಅನ್ನು ಶ್ರೀ ನಿತಿನ್ ರವರು ನೀಡಿದ್ದಾರೆ. ನಮ್ಮನ್ನು ಶ್ರೀ ಪ್ರಶಾಂತ್ ಗಟ್ಟಿಕೊಲ್ಲಿಯವರು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇನಿ ಒಂಜಿ ಎಡ್ಡ ವಿಷಯಕ್ಕೆ ಮೂಲ ಸೇರ್ದ ವೀರಾಂಜನೇಯ ವ್ಯಾಯಾಮ ಶಾಲೆದಕ್ಕಲ್ನ ಹನುಮಾನ್ ಜಯಂತಿದ ಉತ್ಸವ ಅಂಡಲ. ಹನುಮಾನ್ ಜಯಂತಿದೊಟ್ಟಿಗೆ ನಮ್ಮ ಧರ್ಮದ ರಕ್ಷಣದ ಮನ್ಪುನ ಒಂಜಿ ಉತ್ಸವ ಕಾಂಡೆ ಭಜನೆಡ್ ಶುರುವಾತಿನ ಕಾರ್ಯಕ್ರಮ ಇತ್ತೆ ಬೈಯಡೆ ಧಾರ್ಮಿಕ ಲೇಸ್ದೊಟ್ಟಿಗೆ ನಾನು ಒಂತೆ ಪೊತ್ತುಡು ಮುಕ್ತಾಯ ಪಂಡ್ಪುಂಡು. ನಮ್ಮ ಇನಿತ ಒಂಜಿ ದಿನ ವೈಕ್ ಕೊರ್ತಾ ಪಂಡ ನಮ್ಮ ಧರ್ಮಗೂ ಕೊರ್ತ ನಮ್ಮ ಧರ್ಮದ ರಕ್ಷಣೆ ಮಂತನ ಮಾತ್ರ ನಮ್ಮನ್ನು ಅವು ರಕ್ಷಣೆ ಮನ್ಪುಂಡಿಗೆ ಇನಿ ನಮ್ಮ ಸಮಾಜ ಅತ್ತಂಡ ನಮ್ಮ ಇನಿ ಈತ ಪೊರ್ಲುಡು ಉಪ್ಪೋಡು ಪಂಡ ನಮ್ಮ ಹಿರಿಯಕಲು ಮಂತನ ತ್ಯಾಗ ಅಕಲು ಮಂತದಿನ ಧರ್ಮ ರಕ್ಷಣೆಗೆ ಬೋಡ್ತಿನ ಬಲಿದಾನ ಆಯ್ತ ಸಂಕೇತದ ನೆರಳಡಿ ನಮ್ಮ ಇನಿ ಬದುಕೊಂದಿಲ್ಲ ಬಂದುಲೆ. ಈ ದಾದಾ ಬಲಿದಾನನ ಅತ್ತು ದಾದಾ ಮಂತದೇರ ದುಂಬುದಕಲು ಐನು ಅಂಚನೆ ಒರಿಪದೆ ದುಂಬುಕೊನೊಪ್ಪನ ಮಹತ್ವವಾಯಿನ ಕೆಲಸ ನಮಕುಂಡು. ಒಂಜಿ ವೇಳೆ ನಮ್ಮ ಇತ್ತದ ಟೈಮಡು ನಮ್ಮ ಧರ್ಮದ ರಕ್ಷಣೆ ಮಂತರ ಪೋಯಿಜ ಪಂದಂಡ ನಮ್ಮ ನೆಕ್ಸ್ಟ್ದ ಜೋಕುಲು ನಮ್ಮನೆ ದೋಷಿಲಾದ ದೂಪೇರಿ ಎನ್ನ ನಮ್ಮ ಜೋಕ್ಲೆಗೆ ನಮ್ಮ ಎಂಚಿನ ಒರಿಪೋಲಿ ಪಂಡ ಸದೃಢವಾಯಿನ ಶೋಕುದ ಭಾರತನ ಒರಿತದು ಪೋವಲಿ ಅಂಚಿನ ಕಲ್ಪನೆಡೆ ಇನಿ ಮೂಲ ಮಂತಿನಂಚಿನ ವೀರಾಂಜನೇಯ ವ್ಯಾಯಾಮ ಶಾಲೆದಕ್ಕೊಂಜಿ ಧರ್ಮದ ಕಾರ್ಯನ ಮಂತಿದ್ದೇರೆ. ನನಾತೆ ಧರ್ಮದ ಕಾರ್ಯಾಲಯ ಎಡ್ಡವಾಡಿ ಅಂಚನೆ ಇನ್ನಿತ ಆಚರಣದ ವಿಚಾರದಾದ ಪಂಡ ಹನುಮಾನ್ ಜಯಂತಿ. ಬಹುಶಃ ಹನುಮಾನ್ ಪನ್ಪುನ ಒಂಜಿ ವ್ಯಕ್ತಿತ್ವ ಎಂಚ ಉಂಡು ಪಂಡ ಹನುಮಾನ್ ಪನ್ಪುನ ಪದದೆಪ್ಪುನಗನೆ ನಮಕ್ ಮೇಟು ರೋಮ ಕುತ್ತಾಪುಂಡು. ರಾಮಾಯಣದ ಟೈಮ್ಡೆ ರಾಮಡ ಕೇರ್ನಗ ಪನ್ಪೆಗೆ ರಾಮಾಯಣದ ಫುಲ್ಲು ಚಾಪ್ಟರ್ ಡೆ ಒಂಜಿ ವಿಶೇಷವಾಯಿನ ವ್ಯಕ್ತಿ ಅತ್ತಂಡ ಸಂಕೇತ ದಾದ ಪಂಡ ಒಂಜೇ ವಾಕ್ಯದ ಪನ್ಪೆಗೆ ಹನುಮಾನ್ ಇಲ್ಲದ ರಾಮಾಯಣ ಝೀರೋ ಬಂದು ಶೂನ್ಯ ಪನ್ಪೆಗೆ ಅಪಂಡ ರಾಮಗಲ ಗೊತ್ತಿತ್ತಂದ್ರೆ ಹನುಮಾನ್ನ ಶಕ್ತಿ ಎಂಚಿನ ಪಂಡದಿ ಹನುಮಂತನಕಲೆ ಲಂಕಡಿ ದಹನ ಮಂತದಿ ಅಕಲು ಪಿರಬನ್ನಗ ಅಕಲ್ನ ವಾನರ ಸೈನ್ಯದೊಂದಿಗೆ ಅವು ಒಂಜಿ ಎಲ್ಲಿಯ ಮೀಟಿಂಗ್ ಮಂತೊಂದು ಪುಂಡಿಗೆ ಐಟೆ ಸುಗ್ರೀವೆ ಇತರಾದಿನಕಲು ಉಪ್ಪೇರಿ ಹನುಮಂತಡ ಪನ್ಪೇರಿಗೆ ನಿಕ್ಕಿ ಈ ಲಂಕೆಗೆ ಪೋತ ಲಂಕೆನ ಪೊತ್ತಾದ ಬೈದ ಈ ಗಲಾಟೆ ಪುರ ಬೋಡಿತ್ತನ ಸೀತೆನ ಸೀದಾ ಕೊನೈದಲ್ಲಿ ಅತ ಅಂದಿ ಅಪಗ ಹನುಮಂತೆ ಪನ್ಪೆಗೆ ಯಾನು ಲಂಕೆಗೆ ಪೋತೀನಿ ಸೀತೆನ ಕೊನೆಯರತ್ತು ಎನ್ನ ರಾಜ ನೊನ ಬರ್ಪೆ ಅಯೇ ಧರ್ಮನು ಒರಿಪಾರ ಬರ್ಪೆ ಆಂಡ ಯಾನ ಸೇವಕೆ ಯಾನು ಎಂಚಿನ ಮನ್ಪೊಲಿ ಪನ್ಮನ ಪೋಡಿಗೆನ ಪುಟ್ಟಾರಾಡೆ ಪೋತೀನಿ ಪನ್ಪೆಗೆ ಅಂಚನೆ ರಾಮನ ಚರಿತ್ರೆನ ನಮ್ಮ ತೂಂದು ಪೋಂಡ ರಾಮನ ನಂಬುದನ ಕತೆಕಲೆನ್ ತೂಂದು ಪೋಂಡ ಎಲ್ಲಿಯ ಜೋಕುಲು ಹನುಮಂತೆ ಎಲ್ಲಿ ಒಪ್ಪುನಗನೆ ಸೀದಾ ಚಂದ್ರನ ತೂದು ಪಂಪೆಗೆ ನಮಕ್ ಅಪ್ಪ ಅಮ್ಮೆ ಏರನದ ನುಪ್ಪು ಕೊರ್ನಾಗ ನಮ ಸೀದಾ ಪಂಪ ತೂಲ ಅವಳು ಚಂದಮಾಮ ನಮ್ಮನ್ ತೂಪೇರ್ ಮಗ ಉಳ್ನ ಇದನ್ನ ಪೋಡಿಪವ ಅಂಚನೆ ಅಂಜನದೇವಿ ಪೋಡಿಪನಾಗ ಮನದಾನಿ ಹನುಮಂತೆ ಉಪ್ಪುಜೆಗೆ ಅಯೇ ಚಂದ್ರನೇ ಪಕ್ಕದ ತಿನಿಯರ ಬೊಪ್ಪೆ ಕಿತ್ತಳೆ ಅನ್ನೋದ ಲೆಕ್ಕ ತೋಜುಂಡು ಚಂದ್ರನೇ ತಿನಿಯರ ಬೊಪ್ಪೆ ಏತೋ ವರ್ಷದ ಬೊಕ್ಕ ಜ್ಞಾನದ ವಿಜ್ಞಾನಿಲು ಈ ಹನುಮಾನ್ ಚಾಲಿಸಿದ ಮಂತ್ರಡೆ
ಚಂದ್ರಲೋಕಕ್ಕೆ ಏತು ದೂರ ಪನ್ಪುನೇನು ಲೆಕ್ಕ ಪಡೇರಿ ಆ ಹನುಮಾನ್ ಚಾಲಿಸಿದ ಮಂತ್ರ ಅದೇ ನಮಗೆ ಏತೋ ವರ್ಷದ ದುಂಬು ಪಂತನಿ ನಮ್ಮ ಧರ್ಮ ಒಯ್ಟು ಒಂತುದು ನೀ ಬಂದಾಂಡ ನಮಗೆ ಏರ್ಲ ಒಂಜಿ ಧರ್ಮಗೆ ಮಂತದ ಮೇಲೆ ಬಂದಿದ್ದೆ ಮುಸ್ಲಿಂ ಉಪ್ಪು ಅಕ್ಲೆಗೆ ಒಂಜಿ ಮೊಹಮ್ಮದ್ ಪೈಗಂಬರ್ ಬತ್ತಿ ಬಕ್ಕ ಒಂಜಿ ಧರ್ಮ ಬಂದೆ ಅತ್ತ ಕ್ರಿಶ್ಚಿಯನ್ ಉಪ್ಪು ಅಕ್ಲೆಗೆ ಕ್ರೈಸ್ತೆ ಬತ್ತು ಬಕ್ಕ ಒಂಜಿ ಧರ್ಮ ನಮ್ಮ ಧರ್ಮ ಒಂತುದಿನಿ ನಮ್ಮ ಆಧ್ಯಾತ್ಮಿಕದ ಮಿತ್ತು ನಮ್ಮ ತತ್ವದ ಮಿತ್ತು ಋಷಿ ಮನಿನಕಲು ಕಂಡು ಬತ್ತಿನ ವಿದ್ಯೆದ ಮಿತ್ತು ಒರಿ ಪಂಡದ ನಮ್ಮ ಧರ್ಮಗೆ ಏರ್ಲ ಇಜ್ಜೇರಿ ಅಕ್ಕಲಕ್ಕಲು ಬತ್ತಿನ ಟೈಮ್ಡು ರಾಮ ಅದುಪು ರಾಮನ ಯೋಗದಾನ ಕೊರದು ಪೋತೆ ಕೃಷ್ಣ ಅದುಪು ಕೃಷ್ಣನ ಯೋಗದಾನ ಕೊರದು ಪೋತೆ ಅಂಚಿನ ಪೂರತಲ ಸತ್ವ ನಮ್ಮ ಧರ್ಮ ಐನೂದು ಆಜಿನೂದು 5,000 ವರ್ಷದ ದುಂಬುದೇ ರಾಮಾಯಣದ ನಿಕಲ ಒಂಜಿ ಹನುಮಂತನ ಫಟೋನು ತುಲೆ ಆ ಸ್ಟ್ರಕ್ಚರ್ ತುಲೆ ವಾ ಜವನೆರಲ ಹನುಮಂತನ ಅಂಚಿನ ಸ್ಟ್ರಕ್ಚರ್ ಬೋಡುಂದೇ ಪನ್ಪುನ ಕುಲುಪುನಿ ಏತು ಶೋಕದ ರೂಪ ಏತು ಶೋಕದ ರೇಖೆ ಎಡ್ಡ ಸೇವಕೆ ಆದು ಪನ್ಪುನಾಂಡ ರಾಮೆ ಪನ್ಪೆ ಎಂಕ ಹನುಮಂತಂಚಿನ ಸೇವಕೆ ಇತ್ತಿನೇಟೆ ಯಾನ ಒಂದು ರಾಮರಾಜನೇ ಕಟ್ಟಾರ ಬಂದು ಅಂಚಿನ ವ್ಯಕ್ತಿತ್ವನೇ ಇನಿ ನಮ್ಮ ಪೂಜೆ ಮಂತಂದುಲ್ಲ ಹನುಮಂತೆ ಪಂಪಿನ ದೇವರಿ ಎಂಚಿನ ನಮ್ಮ ನಂಬೋನ ಬಾರಿ ಬೇಗ ನಮಗೆ ಪ್ರಸಾದ ರೂಪಡ ಅತ್ತನ ಯೋಗದ ರೂಪಡ ಅತ್ತ ಭಾಗ್ಯದ ರೂಪಡ ಬರ್ಪುನ ದೇವರಿಗೆ ಅಂಚಾದ ಹೆಚ್ಚಿನವಳು ಹನುಮಂತನ ಭಕ್ತಿ ಮಂತಿನವಳು ಶನಿ ಉಪ್ಪುಜಿ ಪಂಪನ ಶುದ್ಧ ಸತ್ಯನೇ ಪಂಪನಕುಲೇರಿ ಈ ಮಾತ ಧಾರ್ಮಿಕ ವಿಚಾರಲೆ ನಮ್ಮ ಜೋಕ್ಲೆಗೆ ಕಲ್ಪವನ ಅತಿ ಅವಶ್ಯಕ ನಮ್ಮ ಜೋಕ್ಲೆನ ಓಡೆ ಕಡ ಬರೋಡು ಬಂಡ ನಮ್ಮ ಇತ್ತದ ಪರಿಸ್ಥಿತಿ ಎಂಜಿನ ಬಂಡ ಎನೆಲ್ಲ ಸೇರ ಧ್ಯಾನ ಪನ್ಪುಣಿದಾದ ಬಂಡ ಎನ್ನ ಮಗೆ ಮಲ್ಲ ಇಬಕ್ಕ ಇಂಜಿನಿಯರ್ ಡಾಕ್ಟರ್ ಅವಡ ಬಂಡ ಆ ಲೈನ್ಡೆ ಕಲ್ಪ ಒಂದಪ್ಪ ನಿಜವಾದ ಆ ಲೈನಿನ ಬುಡ್ಲೆ ನಿಜವಾದ ನಮ್ಮ ಜೋಕುಲು ನಮ್ಮನೆ ತೋಡುಂದಾಂಡ ಅತ್ತಂಡ ನಮ್ಮ ಹಿರಿಯತನಟ್ ನಮ್ಮ ಮುಸ್ಸದ್ದಿತನಟ್ ಅತ್ತನ ನಮ್ಮ ಪ್ರಾಯಾಪನ ಟೈಮ್ ನಮ್ಮನ್ನು ಇಲ್ಲಲು ತೋಡುಂದಾಂಡ ನಮ್ಮ ಮಂದಿರಾಗಿ ಭಜನೆ ಮನ್ಪೇರ ಒಂಜಿ ಕಲ್ಪಲಿ 10-15 ನಿಮಿಷ ದಿನ ಇನಿ ನಿಖಿಲ ಜೋಕ್ಲೆಗೆ ಟೈಮ್ ಕೊರಿಯಂಡ ಅತನ ಸಮಯ ಕೊರಿಯಾರ ಬಂದಂಡ ಖಂಡಿತವಾಗ್ಲ ನಿಖಿಲ ಅಜಿಪನ ವರ್ಷಡೆ ನಿಖಿಲೆಗೆ ಒಂಜಿ 4 ಗಂಟೆ ಮಗನಕಲು ಅತ್ತಿನ ಮಗಲ್ನಕಲು ಟೈಮ್ ಕೊರ್ಪೇರಿ ನಮ ಇನಿ ಮಲ್ಲ ಸ್ಕೂಲ್ಗೂ ಕಡ ಬರೋದು ಜೋಕ್ಲೆಗೆ ಈತಾತ ಫೀಸ್ ಕಟ್ಟಿದಿ ಆ ಲೆವೆಲ್ ಕಲ್ಪಂಡ ಖಂಡಿತವಾದ್ಲ ನಮ್ಮನ ಜೋಕುಲು ಮಲ್ಲ ಇಬ್ಬಕ್ಕ ಅನಾಥಾಶ್ರಮನ ಆಶ್ರಮನ ತಿಂಗಳಿಗೆ ಫೀಸ್ ಬಾರ್ದು ಖಂಡಿತವಾದ್ಲ ಕಲ್ಪವ್ರೆ ಅವು ನಮ್ಮ ಧರ್ಮಕ್ಕೆ ಬಂದುಲೆ ಇನಿ ಮತ್ತೆ ಪುಂಜನಕಲು ನಿಖಲು ಸೇರಿದಾರೆ ನಿಖಿಲ ಜೋಕ್ಲೇನೆ ಬಯ್ಯದ ಒಂಜಿಗಳಿಗೆ ಧಾರಾವಾಹಿದ ಬಿಸಿ ಟುಪ್ಪರ್ ಬಂದ ಸರ್ವಸಾಮಾನ್ಯ ಒಂಜಿ ಗಳಿಗೆನೆ ಬುರ್ದು ಕೈತಲ್ದ ಭಜನಾ ಮಂದಿರನ ಅತ್ತಂಡ ಓ ಧರ್ಮದ ವಿಷಯ ಉಂಡ ಐನ ಕಲ್ಪಾಲೆ ನಮ್ಮ ದೇಶ ಇನಿ ಧರ್ಮದ ಮಿತ್ತು ಉಂತುದಿನ ದೇಶ ನಮ್ಮ ಜೋಕ್ಲೆಗಳ ಧರ್ಮದ ಆಧಾರದ ಮಿತ್ತು ಬುಲೆಪುನಂಚಿನ ಯೋಗ ಭಾಗನೆ ಹನುಮಂತೆ ಕೊರಡ ಬಂದು ಈ ಭವ್ಯವಾಯಿನ ವೇದಿಕೆಡೆ ಎನ್ನ ಪಾತ್ರರನ್ನು ಉಂಟವೆ. ಜೈ ಹಿಂದ್, ಜೈ ಶ್ರೀರಾಮ್. ಇವರು ನಮ್ಮ ಶಾಲೆಯ ಸಕ್ರಿಯ ಸದಸ್ಯರು, ಮಾಜಿ ಪಂಚಾಯತ್ ಸದಸ್ಯರು. ಯಾಕೆಂತ ಹೇಳಿದ್ರೆ ಈ ಶಾಲೆಯ ಒಂದು ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಮುಖ್ಯವಾಗಿರುತ್ತದೆ. ಯಾಕೆಂತ ಹೇಳಿದ್ರೆ ಅಂಗನವಾಡಿ ಮಕ್ಕಳ ಈ ಒಂದು ಚೇರ್ ಕೊಡುವ ಇದರಲ್ಲಿ ಕಾರ್ಯದಲ್ಲಿ ಅಥವಾ ಈ ಶಾಲೆಗೆ CCTV ಅಳವಡಿಸುವಂಥ ಕಾರ್ಯದಲ್ಲಿ, ಅಲ್ಲದೆ ಶಾಲೆಗೆ ಕಳೆದ ಯಾಕೆಂತ ಹೇಳಿದ್ರೆ ನಾವು ಕಳೆದ ಇವರು ಮುಖ್ಯಾಧಿಕಾರಿಯವರು ಸೋಮೇಶ್ವರ ಗ್ರಾಮದವರಿದ್ದರು. ಅವರು ಇಲ್ಲಿಂದು ನಾವು ಕೊರೋನಾ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಾಗ ಆ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು. ಅವರಲ್ಲಿ ಈ ಒಂದು ನಮ್ಮ ಶಾಲೆಯ ಎದುರು ಭಾಗದ ಒಂದು ತೋಡಿನ ಮೇಲ್ಭಾಗವನ್ನು ಕಾಂಕ್ರೀಟೀಕರಣ ಮಾಡಬೇಕಂತ ನಾವು ಕೇಳಿಕೊಂಡೆವು. ಅದಕ್ಕೆ ಅವರಲ್ಲಿ ನಾವು ಮನವಿಯನ್ನು ಇಟ್ಟಿದ್ದೆವು. ಅದಕ್ಕೆ ನಮ್ಮ ಈ ಹರೀಶ್ ಕುಂಬಲ್ರವರ ಒಂದು ಸಾಧನೆ ಮುಖ್ಯವಾಗಿರುತ್ತದೆ. ಈಗಾಗಲೇ ಅರ್ಧ ಕಾಮಗಾರಿ ನಡೆದಿದೆ, ಇನ್ನು ಉಳಿದ ಅರ್ಧ ಕಾಮಗಾರಿ ನಡೆಯುತ್ತಿದೆ. ಈ ಸಮಯದಲ್ಲಿ ನಾವು ಅವರನ್ನು ನಮ್ಮ ಶಾಲೆಯ ಪರವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಬೇಕಂತ ನಮ್ಮ ಶಾಲೆಯ ಅಧ್ಯಕ್ಷರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯ ಅತಿಥಿಗಳ ಸಮಕ್ಷಮದಲ್ಲಿ ಶ್ರೀ ವೀರಾಂಜನೇಯ ಶಾಲೆ ಇದರ ಅಧ್ಯಕ್ಷರ ಶ್ರೀ ಮನೋಜ್ರವರು ಹರೀಶ್ ರಾವ್ರನ್ನು ಅಭಿನಂದಿಸ್ತಾ ಇದ್ದಾರೆ. ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಡ್ತಾ ಇದೆ. ಯಾರಾದರೂ ಒಬ್ಬರು ಬಂದು ಈ ಸ್ಮರಣಿಕೆಯನ್ನು ನಮ್ಮ ಅತಿಥಿಗಳಿಂದ ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಯು ನಡೆಸುವಂಥ ಈ ಒಂದು ಕಾರ್ಯಕ್ರಮಗಳ ಕಳೆದ ಬಾರಿ ನಾವು ನಮ್ಮ ಊರಿನ ಎಕ್ಕೂರಿನ ಒಬ್ಬರು ಅಂಧ ಕಲಾವಿದೆ ಇದ್ದರು, ಆರ್ಯಭಟ ಪ್ರಶಸ್ತಿ ವಿಜೇತೆ. ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಅದೇ ಇಂದಿನ ಈ ಕಾರ್ಯಕ್ರಮಕ್ಕೆ ಶೃಂಗೇರಿಯ ಶ್ರೀ ಶಾರದಾ ಅಂಧ ಕಲಾವಿದರ ಸಂಘದವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ಜಗದೀಶ್ ಗಟ್ಟಿ ಅವರು
ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ನಾನು ಕೇಳಿಕೊಳ್ತಿದ್ದೇನೆ. ಹನುಮಂತನ ಪರಮ ತಾಯಿ ಇವರ ಶ್ರಮ ಇದೆ. ಅವರನ್ನು ಈ ಸಮಯದಲ್ಲಿ ನಾವು ಮಹಾಬಲ ಬಂಗೇರ ಅಭಿನಂದನೆ ಸ್ವೀಕರಿಸಿದ ಶ್ರೀ ಮನೋಜ್ ಕುಂಪಲ, ಗೌರವ ಅಭಿನಂದನೆ ಸ್ವೀಕರಿಸಿದ ಹರೀಶ್ ಕುಂಪಲ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಶ್ರೀ ವೀರಾಂಜನೇಯ ವ್ಯಾಯಾಮಶಾಲೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮಾಧ್ಯಮ ವರ್ಗದವರಿಗೆ ವೇದಿಕೆ ಅಲಂಕಾರ ಮಾಡಿದಂಥ ಎಲ್ಲರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಮಹನೀಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಭಗವತ್ ಭಕ್ತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವ ಈ ಸಭಾ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕಿದ್ರೆ ಅದಕ್ಕೊಬ್ಬರು ಸೂತ್ರಧಾರರಂತ ಬೇಕು. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಸುಕೇಶ್ ಮಂಜನಾಡಿ ಇವರು ವೇದಿಕೆಗೆ ಬರಬೇಕು.